ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡುವುದರಿಂದಾಗಿ ದೇವತೆಗಳು ನಮಗೆ ಅನುಗ್ರಹ ಮಾಡ್ತಾರೆ ಅಂತ ಹೇಳಿ, ಅದೇ ರೀತಿಯಾಗಿ ಇವತ್ತಿನ ದಿವಸ ವಿಶೇಷವಾಗಿ ಆ ದೇವರ ಪ್ರತಿಷ್ಠಾಪನೆ ಮುಹೂರ್ತ ಮಾಡಿಕೊಡಬೇಕು. ಹಾಗೆ ನಾಳೆ ದಿವಸ ನಡೆಯುವಂತಹ ಬ್ರಹ್ಮಕಲೋತ್ಸವಗಳನ್ನೆಲ್ಲ ಸುಮುಹೂರ್ತದಲ್ಲಿ ನೆರವೇರಿಸಿಕೊಟ್ಟು ಬಿಂಬದಲ್ಲಿ ವಿಶುದ್ಧವಾದಂತಹ ಸಾನ್ನಿಧ್ಯ ಅಭಿವೃದ್ಧಿಯಾಗುವಂತೆ ಅನುಗ್ರಹ ಮಾಡಬೇಕು ಅಂತ ಹೇಳುವಂತಹ ಉದ್ದೇಶದಿಂದ ವಿಶೇಷವಾಗಿ ಆದಿತ್ಯಾದಿ ನವಗ್ರಹರ ಅನುಗ್ರಹಕ್ಕೆ ಬೇಕಾಗಿ ಆದಿತ್ಯಾದಿ ನವಗ್ರಹ ಶಾಂತಿ ಹೋಮವನ್ನು ನಾವು ಮಾಡಿಕೊಂಡು ಈಗ ವಿಶೇಷವಾಗಿ ಪೂರ್ಣಾಹುತಿಯನ್ನು ಮಹಾಮಂಗಳಾರತಿಯನ್ನು ನಾವು ಮಾಡಿಕೊಂಡಂತಹ ಪ್ರಸನ್ನ ಕಾಲದಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು. ಹಾಗೆ ವಿಶೇಷವಾಗಿ ಯಾವುದೇ ಒಂದು ದೇವತೆಗಳ ಅನುಗ್ರಹ ಸಿಗಬೇಕು ಅಂತ ಹೇಳಿ ಆದರೂ ಕೂಡ ವಿಶೇಷವಾಗಿ ಆದಿತ್ಯಾದಿ ನವಗ್ರಹಗಳನ್ನು ಆರಾಧನೆ ಮಾಡಬೇಕು ಅಂತ ಹೇಳಿ ತಿಳಿಸಿದ್ದಾರೆ. ದೇವತಾ ಗ್ರಹರೂಪೇಣ ಸೂಚಯಂತಿ ಶುಭಾಶುಭ ಅಂತ ಹೇಳಿದ ಹಾಗೆ ಆ ವಿಶೇಷವಾಗಿ ದೇವತೆಗಳಿಂದಲೂ ಕೂಡ ನವಗ್ರಹದ ರೂಪದಲ್ಲಿದ್ದುಕೊಂಡು ನಮಗೆ ಆ ಫಲಗಳನ್ನು ಅನುಗ್ರಹ ಮಾಡ್ತಾರೆ. ಹಾಗಿರುವಾಗ ನಾವು ಆ ದೇವರ ಪ್ರತಿಷ್ಠಾಪನೆಯ ಬ್ರಹ್ಮಕಲಶೋತ್ಸವ ಮುಹೂರ್ತವನ್ನು ಮಾಡಿದಾಗಲೂ ಕೂಡ ಮನುಷ್ಯನ ನಾವು ನಿರ್ಣಯ ಮಾಡುವಂಥದ್ದಾಗಿರುವಾಗ ಗೊತ್ತಿದ್ದೋ ಗೊತ್ತಿಲ್ಲದೋ ಯಾವುದಾದ್ರೂ ಆ ದೋಷಗಳು ಆ ಮುಹೂರ್ತದಲ್ಲಿ ಇದ್ದಲ್ಲಿ ಅದನ್ನೆಲ್ಲ ನಿವಾರಣೆ ಮಾಡಿಕೊಂಡು ಸುಮುಹೂರ್ತವಾಗಿರಬೇಕು. ಅದೇ ರೀತಿಯಾಗಿ ಬಿಂಬದಲ್ಲಿ ಶುದ್ಧವಾದಂತಹ ಸಾನ್ನಿಧ್ಯ ಅಭಿವೃದ್ಧಿಯಾಗಬೇಕು. ಅದೇ ರೀತಿಯಾಗಿ ಯಜಮಾನ ಸಹಕುಟುಂಬಕ್ಕೆ ಸಮಸ್ತ ಭಕ್ತಜನರಿಗೂ ಕೂಡ ಒಳ್ಳೆಯದಾಗಬೇಕು ಅಂತ ಹೇಳುವಂತಹ ಉದ್ದೇಶದಿಂದ ಆದಿತ್ಯಾದಿ ನವಗ್ರಹ ಶಾಂತಿಯನ್ನು ನಾವು ಮಾಡಿಕೊಂಡಿದ್ದೇವೆ. ಹಾಗೆ ವಿಶೇಷವಾಗಿ ಆದಿತ್ಯಾದಿ ನವಗ್ರಹದಲ್ಲಿ ಹಾಗೆ ಆದಿತ್ಯವನ್ನು ನಾವು ಆರಾಧನೆ ಮಾಡೋದ್ರಿಂದ ಭಾಗ್ಯಕರ ನಮಗೆ ಆ ಭಾಗ್ಯವನ್ನು ಆದಿತ್ಯ ಗ್ರಹವನ್ನು ಅನುಗ್ರಹ ಮಾಡಿಕೊಟ್ಟು ಆರೋಗ್ಯವನ್ನು ಅನುಗ್ರಹ ಮಾಡ್ತಾನೆ. ಅದೇ ರೀತಿಯಾಗಿ ಶಶಿ ಶುಭಕರ ಆ ಚಂದ್ರನನ್ನು ಆರಾಧನೆ ಮಾಡೋದ್ರಿಂದ ನಮಗೆ ಎಲ್ಲ ರೀತಿಯಾಗಿಯೂ ಕೂಡ ಶುಭವನ್ನು ಅನುಗ್ರಹ ಮಾಡ್ತಾನೆ. ಅದೇ ರೀತಿಯಾಗಿ ಕಾಂತಿಪ್ರದೋ ಮಂಗಲ ಆ ಮಂಗಲ ಗ್ರಹನ ಅನುಗ್ರಹದಿಂದಾಗಿ ನಿಮಗೆ ದೇಹಕ್ಕೆ ಬೇಕಾದಂತಹ ಕಾಂತಿ ಒಳ್ಳೆಯ ರೀತಿಯಾದಂತಹ ಆರೋಗ್ಯವನ್ನು ಮಂಗಳ ಗ್ರಹನ ಅನುಗ್ರಹ ಮಾಡ್ತಾನೆ. ಹಾಗೆ ಸೌಮ್ಯ ಸೌಖ್ಯಕರ ಬುಧನನ್ನು ನಾವು ಆರಾಧನೆ ಮಾಡೋದ್ರಿಂದಾಗಿ ನಮಗೆ ಒಂದು ಸುಖವನ್ನು ಅನುಗ್ರಹ ಮಾಡ್ತಾನೆ. ಗುರು ಸಕಲತಃ ಅದೇ ರೀತಿಯಾಗಿ ಗುರುವನ್ನು ಆರಾಧನೆ ಮಾಡುವುದರಿಂದಾಗಿ ನಮಗೆ ಎಲ್ಲ ರೀತಿಯಾದಂತಹ ಅಭಿವೃದ್ಧಿಯನ್ನು ಅವನು ಅನುಗ್ರಹ ಮಾಡ್ತಾನೆ. ಶುಕ್ರಸ್ಯ ದೃಷ್ಟಿಪ್ರದಃ ಶುಕ್ರನನ್ನು ಆರಾಧನೆ ಮಾಡುವುದರಿಂದಾಗಿ ನಮಗೆ ಒಳ್ಳೆಯ ರೀತಿಯಾದಂತಹ ದೃಷ್ಟಿಯನ್ನು ಅವನು ಅನುಗ್ರಹ ಮಾಡ್ತಾನೆ. ಅದೇ ರೀತಿಯಾಗಿ ಶೌರ್ಯಕರ ಆ ಶೌರ್ಯ ಶನೈಶ್ವರ ಆ ಶನೈಶ್ವರವನ್ನು ಆರಾಧನೆ ಮಾಡುವುದರಿಂದ ಶೌರ್ಯಕರ ನಮ್ಮ ದೇಹಕ್ಕೆ ಬೇಕಾದಂತಹ ಯಾವ ಶಕ್ತಿ ಬಲ ಬೇಕು ಅದನ್ನು ಅವನು ಅನುಗ್ರಹ ಮಾಡ್ತಾನೆ. ಶೌರ್ಯಕರ ತಮಃಪ್ರಿಯಕರ ತಮ ಅಂದರೆ ರಾಹುವನ್ನು ಆರಾಧನೆ ಮಾಡುವುದರಿಂದಾಗಿ ಪ್ರಿಯಕರ ಎಲ್ಲರೊಟ್ಟಿಗೂ ಕೂಡ ಸೇರಿಕೊಂಡು ಅನ್ಯೋನ್ಯತೆಯಿಂದ ಬದುಕುವಂತಹ ಯೋಗಭಾಗ್ಯವನ್ನು ಅವನು ಅನುಗ್ರಹ ಮಾಡ್ತಾನೆ. ಹಾಗೆ ಕೇತುರು ಯಶಸ್ಸುಪ್ರದ ಕೇತುವನ್ನು ನಾವು ಆರಾಧನೆ ಮಾಡುವುದರಿಂದ ಯಶಸ್ಸನ್ನು ನಮಗೆ ಅವನು ಅನುಗ್ರಹ ಮಾಡ್ತಾನೆ. ಹಾಗೆ ಆದಿತ್ಯಾದಿ ನವಗ್ರಹರ ಅನುಗ್ರಹಕ್ಕೆ ಬೇಕಾಗಿ ಯಾಕಂತ ಹೇಳಿದರೆ ಒಂದು ಬ್ರಹ್ಮಕಲಶೋತ್ಸವವನ್ನು ಮಾಡುವುದು ಅಂತ ಹೇಳಿದರೆ ಒಬ್ಬರಿಂದ ಆಗದಂತಹ ಕೆಲಸ. ಹಾಗೆ ಇವಾಗ ಎಲ್ಲರೂ ಸೇರಿಕೊಂಡು ಅನ್ಯೋನ್ಯತೆಯಿಂದ ಐಕ್ಯಮತದಿಂದ ಆ ಬ್ರಹ್ಮಕಲಶೋತ್ಸವವನ್ನು ಮಾಡಬೇಕು ಅಂತ ಹೇಳಿ ಆದರೆ ವಿಶೇಷವಾಗಿ ಆ ನವಗ್ರಹರ ಅನುಗ್ರಹ ಬೇಕು. ಹಾಗೆ ಆ ಅನುಗ್ರಹಕ್ಕೆ ಬೇಕಾಗಿ ವಿಶೇಷವಾಗಿ ನಾವು ಆ ಶಾಂತಿ ಹೋಮವನ್ನು ಮಾಡಿದ್ದೇವೆ. ಮಾಡಿದಂತಹ ಹೋಮವನ್ನು ಆದಿತ್ಯಾದಿ ನವಗ್ರಹ ದೇವತೆಗಳು ಇಂದ್ರಾದಿ ಲೋಕಪಾಲ ದೇವತೆಗಳು ಕರ್ಮ ಸಾಧುಣ್ಯ ದೇವತೆಗಳೆಲ್ಲರೂ ಕೂಡ ಸಂತೋಷದಿಂದ ಕೊಟ್ಟಂತಹ ಒಂದೊಂದು ಆಹುತಿಯನ್ನು ಕೂಡ ಸಾವಿರ ಆಹುತಿಗಳನ್ನು ಸ್ವೀಕಾರ ಮಾಡಿಕೊಂಡು ಸಮಸ್ತ ಭಕ್ತಜನರಿಗೂ ಕೂಡ ಉತ್ತರೋತ್ತರವಾದಂತಹ ಅಭಿವೃದ್ಧಿಯನ್ನು ಅನುಗ್ರಹ ಮಾಡಿಕೊಳ್ಳುವುದರ ಜೊತೆಗೆ ನಡೆಯುವಂತಹ ಯಾವ ಪ್ರತಿಷ್ಠಾ ಕಾರ್ಯಗಳುಂಟು ಬ್ರಹ್ಮಕಲಶೋತ್ಸವ ಕಾರ್ಯಗಳುಂಟು ಅದನ್ನೆಲ್ಲ ಸುಮುಹೂರ್ತದಲ್ಲಿ ನೆರವೇರಿಸಿಬಿಟ್ಟು ಎಲ್ಲರಿಗೂ ಕೂಡ ಉತ್ತರೋತ್ತರವಾದಂತಹ ಅಭಿವೃದ್ಧಿಯನ್ನು ಅನುಗ್ರಹ ಮಾಡಿಕೊಡಬೇಕು ಅಂತ ಹೇಳಿ ಪ್ರಸನ್ನ ಕಾಲದಲ್ಲಿ ನಾನು ಶ್ರದ್ಧಾಭಕ್ತಿಯಿಂದ ಮಾಡುವಂತಹ ಪ್ರಾರ್ಥನೆ. ಅರಿಷ್ಟಾದ ಎಲ್ಲರೂ ಹೇಳಿಕೊಳ್ಳಿ. ಶ್ರದ್ಧಾ ಮೇಧಾ ಯಶಃ ಪ್ರಜ್ಞಾ ವಿದ್ಯಾ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ
ದೇಹಿ ಮೇ ಅವ್ಯವಾಹನ ಎಲ್ಲರೂ ನಿಮ್ಮ ನಿಮ್ಮ ಮನಸ್ಸಲ್ಲಿ ಪ್ರಾರ್ಥನೆಯನ್ನು ಮಾಡಿ ದೇವರಿಗೆ ನಮಸ್ಕಾರ ಮಾಡಿ. ಗೋವಿಂದ ಗೋವಿಂದ. ಕೆಜಿ ಹೇಳ್ತಿರ್ತೀವಿ ಕಲರ್ ಇದೆ ಕಡಿಮೆ ಫ್ರೀ ಕಡಿಮೆ ಫ್ರೈಯಾ ಜಾತಕ ಪ್ರಕಾರವಾದ ಭವಿಷ್ಯ
ಕೂಡ ಉತ್ಪನ್ನ ಭವಿಷ್ಯ ಅಂತ ಉತ್ಪನ್ನ ಜಾತಕ ಅಂತ ಆ ಹೊರತುಕೊಂಡಂತ ಸುಲಗ್ನ ಅವರು ಅಂತಹ ಸಮಾಜದ ಶ್ರದ್ಧೆಯನ್ನು ಅವರು ಬರ್ತಿದ್ದಾರೆ ಆ ದೇವರ ಪ್ರಾರ್ಥನೆ ಮನುಷ್ಯರೇ ನಿಗಮವಾದ ಸಾಧ್ಯ ತರುవాత ಆ ವಿಶೇಷವಾದ ದೇವಿ ಅಮೃತಗಳಿಗೆ ಆ ವಿಶೇಷವಾದ ಪ್ರತಿಷ್ಠಾನಗಳಲ್ಲಿ ಆ ಒಳಗೆ ಸಾವುದು ಕೂಡ ಇರ್ತ ಆ ಸುಮಮೂರ್ತ ದೇವಿ ಪ್ರತಿಷ್ಠಾ ಅವಳು ಹೇಳಿದ ಅವರ ದೇವಿಯ ಚೈತನ್ಯವನ್ನು ಸುತ್ತಮುತ್ತ ಜನರನ್ನು ನೃತ್ಯ ಮೂಲಕವಾದ ಆ ವಿಶೇಷವಾದ ಇದಕ್ಕೆ ಸಂಬಂಧ ಮಾದರಿಗಳು ತಲವಾರಿ ಮಾತ ದೇವಿ ಪರಿಹಾರಕೊಂಡು ಪರಮಾನುಗ್ರಹ ಮಾದರಿಗಳ ಆ ಪ್ರಾಪ್ತಿಯಾದ ಐದಾದ ದಾನದಲ್ಲಿ ಕಟ್ಟ ನಷ್ಟ ತೊಂದರೆದಾಗುತ್ತದೆ ಭಕ್ತರಿದ್ದಾಗ ಶರಣು ಪ್ರಾರ್ಥನೆ ಮಾಡ್ತಾರೆ ಯಾಕಂದ್ರೆ ಸಂಕಷ್ಟವಾದ ಗುರುವಾದೆ ಅಥವಾ ಮನೋಭೀಷ್ಟ ಮಾತ ಆ ನೆರವೇರಿನ ಓಡಾಟ ಚೈತನ್ಯಗಳು ನಿನ್ನೆ ತಮೂಲಕವಾದ ಮಾದರಿಗಳ ಓಡಾಟ ಕ್ಷೇಮ ಆಯುಷ್ಯ ಆರೋಗ್ಯ ಭಾಗ್ಯ ಮಾತ ದೇವಿಗೆ ಅನುಗ್ರಹವನ್ನು ಓಡಾಟಕ್ಕೆ ಆ ಕೃಷ್ಣ ಚಿಂತನೆ ಸಹಿತ ಪ್ರಕಾರವಾದ ತೀರ್ಮಾನ ಕಾರ್ಯ ಮಾಡುತ್ತದೆ ಆ ಪುನಃ ಆ ವಿಶೇಷವಾದ ದಾರುಬಿಂಬ ಆ ವಿಶೇಷವಾದ ನಮ್ಮ ದೇವಿನೇ ಓಡಾಟಕ್ಕೆ ಚೈತನ್ಯ ಕಡೆಗೆ ಒಂದು ಸಂವಿಧಾನ ಪರಿಪೂರ್ಣವಾದ ಒಂದು ಸಂವಿಧಾನ ಬರ್ತದೆ ಕಳೆದ ಮಾತೆಗಳ ಕ್ಷೇಮನೆಯಾಗುತ್ತದೆ ದೇವಿ ಪರಮಾನುಗ್ರಹಗಳು ಆ ಪ್ರತಿಷ್ಠಾ ಲಗ್ನದ ಓಡಾಟ ಸುಲಗ್ನವಪ್ಪ ಒಂದು ಸುಲಗ್ನದ ಪ್ರತಿಷ್ಠಾದ ಮಾತೆಗಳ ಅನುಗ್ರಹವನ್ನು ಶ್ರದ್ಧೆಯ ಆ ಪ್ರತಿಷ್ಠೆ ದೇವಿ ಸುಮೂರ್ತವನ್ನು ನಮೋ ದೇವಿ